ಸ್ತೋತ್ರವಾದಂತಹ ಪಾದಕಮಲಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರು. ಕರ್ಮಾವಸಾನೆ ಸರ್ವೇಪಿ ದೇವಾಃ ಪ್ರಸನ್ನಚಿತ್ತಾಃ. ಮಹಾಗಣಪತಯೇ ನಮಃ. ಜಗದಂಬಾ ಶ್ರೀ ಮಹಾಲಕ್ಷ್ಮೀ ನಮಃ. ರಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲರಿಗೂ ಪ್ರೀತಿ ನಮಸ್ಕಾರ. ನಾವು ಮನೋಹರ್ ಶೆಟ್ಟಿ, MD of ಸಾಯಿರಾಧ TVS. ಇವತ್ತು ನಾವು ಇಲ್ಲಿ ಪುತ್ತೂರಿಗೆ ನಾವು ಬಂದಿದೆ. ಸೊ ಮಹಾಲಿಂಗೇಶ್ವರ ದೇವರದೆಲ್ಲ ಆಶೀರ್ವಾದ ತಗೊಂಡು ನಾವು ಇಲ್ಲಿ ಒಂದು ಔಟ್ಲೆಟ್ ಓಪನ್ ಮಾಡಿದ್ದೀವಿ. ನಾವು ಸಾಯಿರಾಧ TVS ನಮ್ಮದು ರೌಂಡ್ ಅಬೌಟ್ 2017ನಲ್ಲಿ ನಾವು ಸ್ಟಾರ್ಟ್ ಮಾಡಿದೆವು. ನಮ್ಮದು ಉಡುಪಿ ಮ್ಯಾಂಗ್ಳೂರಿನಲ್ಲಿ ವಿ ಆರ್ ದ AMDಯಲ್ಲಿ ನಮ್ಮ ಅಂಡರ್ನಲ್ಲಿ ಟೋಟಲಿ ರೌಂಡ್ ಅಬೌಟ್ 25 ಪಾಯಿಂಟ್ಸ್ ಬರ್ತದೆ. ಉಡುಪಿ ಆ್ಯಸ್ ವೆಲ್ ಎಸ್ ಮ್ಯಾಂಗ್ಳೂರಿನಲ್ಲಿ ಬೇರೆ ಬೇರೆ ಕಡೆ ಅಂದರೆ ನಮಗೆ ಶಿರೂರಿಂದ ಸೂಲ್ಯ ತನಕ ನಮಗೆ ಪಾಯಿಂಟ್ಸ್ ಉಂಟು. ಇದೊಂದು ಇನ್ನೊಂದು ಪಾಯಿಂಟ್ ನಮಗೆ ಪುತ್ತೂರಿನಲ್ಲಿ ಈಗ ಆಗಿದೆ. ನಾವು ಇದರಲ್ಲಿ ನಮಗೆ TVSನಲ್ಲಿ ಈಗ ತುಂಬ ಪ್ರಾಡಕ್ಟ್ಸ್ ಉಂಟು. ಅದರಲ್ಲೀಗ ಮೇ ಬಿ ಈಗ ನಮ್ಮದು ಲೋವರ್ ಎಂಡಿಂದ ಒಂದು ಮೊಪೆಡಿಂದ ತಗೊಂಡು ಒಂದು 310 ತನಕ ಒಂದು 3 ಲಕ್ಷ ತನಕದೊಂದು ಗಾಡಿ ಉಂಟು ಅದರಲ್ಲಿ. ಅದೀಗ ಹೊಸರಲ್ಲಿ ಎಲೆಕ್ಟ್ರಿಕಲ್ ಆಲ್ಸೋ ಸ್ಟಾರ್ಟ್ ಆಗಿದೆ. ತುಂಬ ಜನಕ್ಕೆ ಎಲೆಕ್ಟ್ರಿಕಲ್ನಲ್ಲಿ ಆಲ್ಸೋ ಅದರದ್ದು ಪರ್ಫಾರ್ಮೆನ್ಸ್ ತುಂಬ ಒಳ್ಳೆಯದುಂಟು. ಈಗ ಬೇರೆ ಬೇರೆ ಥರ ನೀವು ಕೇಳಿರ್ಬೋದು, ಹೀಗೆ ಆಗಿದೆ ಹಾಗೆ ಆಗಿದೆ. ಈಗ TVSನಲ್ಲಿ ಅಂಥದ್ದು ಆಗಿದ್ದವರೆಗೆ ನೀವು ಕೇಳಿದ್ದು ಕಮ್ಮಿ ಇರ್ಬೋದು. ಸೊ ಅಂಥದ್ದು ಕ್ವಾಲಿಟಿ TVS ಕಂಪನಿ ಮಾಡಿದ್ದಾರೆ. ಅದರ ಹೆಸರೇ ಟ್ರೂ ವ್ಯಾಲಿ ಸರ್ವಿಸ್ ಅಂತ ಉಂಟು ಅವ್ರದ್ದು. ಸೊ ಸರ್ವಿಸ್ ಆಲ್ಸೋ ಅವ್ರದ್ದು ಕಂಪನಿದು ಒಳ್ಳೆಯದುಂಟು. ಹಾಗೆ ಅದೇ ರೀತಿಯಲ್ಲಿ ನಮ್ಮ ಹತ್ರ ನಾವು ಮಾಡಿದರೆ ಅಂದರೆ ಕಂಪನಿದು ನಮಗೆ ಹೇಗೆ ಇದು ಉಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತೇವೆ ನಾವು. ಅದೇ ನಮ್ಮ ಹತ್ರ ಸ್ಪೇರ್ಸ್ ಇರ್ಬೋದು, ಎಸೆಸರೀಸ್ ಇರ್ಬೋದು, ಎಲ್ಲ ನಾವು ಇಲ್ಲಿ ಸೇಲ್ ಮಾಡುವಾಗ ಕಂಪನಿ ಓರಿಯೆಂಟೆಡ್ ಸೇಲ್ ಮಾಡ್ತೇವೆ ನಾವು. ಯಾವ ಥರ ನಮಗೆ ಲೋಕಲ್ ಮಾರ್ಕೆಟಿಂದ ತಗೊಂಡು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ಲಸ್ ನಮಗೆ ಫಾಲೋಅಪ್ಗೆ ನಮಗೆ ನಮ್ಮ ಚಾನೆಲ್ ಪಾರ್ಟ್ನರ್ಸ್ ಕಂಪನಿ ಇದು ಉಂಟು ನಮಗೆ. ಸೊ ಹಾಗಿರುವಾಗ ನಿಮಗೆ ಎಲ್ಲಿ ನಮ್ಮದು ಔಟ್ಲೆಟ್ ಇರಲಿ, ನಮ್ಮದು TVS ಎಲ್ಲಿ ಬ್ರ್ಯಾಂಡ್ನಲ್ಲಿದ್ದರೆ ನಿಮಗೆ ಜೆನ್ಯೂನ್ ಸ್ಪೇರ್ಸ್ ಇರ್ಬೋದು, ಜೆನ್ಯೂನ್ ಎಸೆಸರೀಸ್ ಇರ್ಬೋದು, ಆಯಿಲ್ ಇರ್ಬೋದು, ಸೇಲ್ಸ್ನಲ್ಲಿ ಇರ್ಬೋದು. ಸೊ ಎಲ್ಲ ಅದರಲ್ಲಿ ಕಂಪನಿ ತುಂಬ ಅದರಲ್ಲಿ ಫಾಲೋಅಪ್ ಮಾಡ್ತಿದ್ದಾರೆ. ಸೊ ಹಾಗಿರುವ ಕಸ್ಟಮರಿಗೆ 100% ಒಳ್ಳೆ ಕ್ವಾಲಿಟಿ ಸಿಗ್ಬೋದು. ಸೊ ಅದರಲ್ಲಿ ನಾವೇ ಪ್ರಯತ್ನ ಮಾಡ್ತೇವೆ ನಾವು. ಸೊ ಅಲ್ಲಿ ಅಂದರೆ ರೂರಲ್ ಏರಿಯಾನಲ್ಲಿ ಹೋಗು ಅದಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಬಿಟ್ಟಿದ್ದಾರೆ. ತುಂಬ ನಮ್ಮ ಹತ್ರ ರೌಂಡ್ ಅಬೌಟ್ 15 to 17 ಪ್ರಾಡಕ್ಟ್ಸ್ ಉಂಟು.
ಈಗ ಬೇರೆ ಕಂಪನೀಸ್ನಲ್ಲಿ ನೀವು ಕಂಪ್ಯೂಟರ್ ಕಂಪನಿ ಇದ್ದರೆ 3-4 ಪ್ರಾಡಕ್ಟ್ನಲ್ಲಿ ಬಿಡ್ತಾರೆ, ಎಲ್ಲಿ ಲಾಭ ಉಂಟು. ಇದು ಹಾಗೆ ಅಲ್ಲ, ಒಂದು ರೈತಗೆ ಹೇಗೆ ಬೇಕು, ಒಂದು ವರ್ಕಿಂಗ್ ಪರ್ಸನ್ಗೆ ಹೇಗೆ ಬೇಕು, ಒಂದು ಕಾರ್ಪೆಂಟ್ರಿ ಅವ್ರಿಗೆ ಹೇಗೆ ಬೇಕು, ಎಷ್ಟು ಸಾಮಾನು ತಗೊಂಡು ಹೋಗ್ಬೋದು, ಯಾವ ಥರ ಒಂದು ನಮಗೆ ಸ್ಕೂಲ್ಗೆ ಹೋಗುವವ್ರಿಗೆ ಮೊಪೆಡಿಂದ ಸಣ್ಣ ಇದರಲ್ಲಿ ಉಂಟು, ಮತ್ತು ಲೇಡೀಸ್ಗೆ ಬೇರೆ ಉಂಟು ವೆಹಿಕಲ್ಸ್. ಸೊ ಅಷ್ಟು ನಮ್ಮ ಹತ್ರ ವೆರೈಟೀಸ್ ವೆಹಿಕಲ್ಸ್ ಇರುವಾಗ ಸೊ ಅದು ಖಂಡಿತ ನಿಮಗೆ ಎಲ್ಲರಿಗೆ ಅದು ಲಾಭವಾದ ಆಗ್ತದೆ. ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ಊರಿಗೆ ನಾವು ಬಂದು ಅಲ್ಲಿ ಕೆಲವು ಸಲ ಸೇಲ್ ಆಗ್ತದೆ, ನೀವು ಬೇರೆ ಕಂಪನಿದು ನೋಡಬಹುದು ಸೇಲ್ ಆಗ್ತದೆ, ಅದೇ ಸರ್ವಿಸ್ಗೆ ಯಾರು ಇರಲಿಲ್ಲ, ಸರ್ವಿಸ್ ಸೆಂಟರ್ ಇರುವುದಿಲ್ಲ. ಮೇನ್ ಸೇಲ್ಗಿಂತ ನಮಗೆ ಸರ್ವಿಸ್ ಮುಖ್ಯ ನಮಗೆ. ಯಾಕೆ ಸೇಲ್ ಒಂದು ಸಲ ಮಾಡಿದ ಮೇಲೆ ಮುಗಿತದಲ್ಲ, ಸರ್ವಿಸ್ ನಮಗೆ ಖಂಡಿತ ಉದ್ದಕ್ಕೆ ಹೋಗುವುದಾದರೆ ಸರ್ವಿಸೇ ಕಲಿ. ಸೊ ಕಂಪನೀಸ್ ಹೇಳ್ತಾರೆ, ವೆನ್ ಯು ಸೆಲ್ ಅ ಪ್ರಾಡಕ್ಟ್ ಯು ಸಿ ದ ಸರ್ವಿಸ್ ಇಸ್ ಫಾರ್ ಅ ಲಾಂಗರ್ ಟೈಮ್. ಇದೊಂದು ನಾವು ಮದುವೆ ಮಾಡಿದ ಮೇಲೆ ತುಂಬ ವರ್ಷ ನಾವು ಜೀವನ ತೆಗಬೇಕು. ಅದೇ ಥರ ಸರ್ವಿಸ್ ಇಂಡಸ್ಟ್ರಿ ಇಸ್ ದ್ಯಾಟ್ ವೇ. ಒಂದು ಸಲ ತಗೊಂಡ ಮೇಲೆ ಕೆಲವು ವೆಹಿಕಲ್ ಒಂದು 10 ವರ್ಷ 15 ವರ್ಷ 20, ಕೆಲವು ವೆಹಿಕಲ್ ನಮ್ಮ ಹತ್ರ 20-30 ವರ್ಷದ ವೆಹಿಕಲ್ಲೇ ಉಂಟು, ಈಗಲೂ ಅವರು ಸರ್ವಿಸ್ಗೆ ಬರ್ತಾರೆ. ಆ್ಯಂಡ್ ದೇ ಆರ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್. ಸೊ ಹಾಗೆ ಇರುವಾಗ ಸರ್ವಿಸ್ ಎಲ್ಲಿ ಸ್ಟ್ರಾಂಗ್ ಉಂಟು ಆ ಪ್ರಾಡಕ್ಟ್ಗೆ ಯಾವಾಗ ವ್ಯಾಲ್ಯೂ ಉಂಟು. ಸೊ ಅದೇ ರೀತಿಯಲ್ಲಿ ನಾವು ಪುತ್ತೂರಿಗೆ ಬಂದಿದ್ದೆವು, ಪುತ್ತೂರಿನವರೆಲ್ಲ ನಮಗೆ ಸಪೋರ್ಟ್ ಕೊಡಬೇಕಾಗ್ತದೆ. ಸೊ ಅಂದರೆ ಇದೇ ರೀತಿಯಲ್ಲಿ ನಾವೇ ಪ್ರಾಡಕ್ಟ್ ಒಳ್ಳೆ ರೀತಿಯಲ್ಲಿ ತಂದು ನಿಮಗೆ ಈಗ ನಿಮ್ಮ ಬಾಗಿಲಿಗೆ ತಂದು, ಮತ್ತು ಬ್ಯಾಂಕ್ಸ್ದು ತುಂಬ ಸ್ಕೀಮ್ಸ್ ಕೊಟ್ಟಿದ್ದಾರೆ. ಈಗ ಬೇರೆ ಬ್ಯಾಂಕ್ಸ್ ನಮ್ಮ ಹತ್ರ ಕಂಪನಿದೇ ಉಂಟು, ಪ್ಲಸ್ ಬೇರೆ ಬ್ಯಾಂಕ್ಸ್ ಆಲ್ಸೋ ಉಂಟು ನಮಗೆ. ಸೊ ಅದರಲ್ಲಿ ಲೋ ಪೇಮೆಂಟ್ಗೆ ಡೌನ್ ಪೇಮೆಂಟ್ನಲ್ಲಿ ನಿಮಗೆ ವೆಹಿಕಲ್ ಸಿಗ್ಬೋದು. ಸೊ ಅದರಲ್ಲಿ ನಿಮಗೆ ಜಾಸ್ತಿ ಪ್ರೆಷರ್ ಬರೋದಿಲ್ಲ, ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡ್ತಾರೆ. ಸೊ ಅಂಥದ್ದು ಇರುವಾಗ ನಿಮಗೆ ಖಂಡಿತ ಇಲ್ಲಿ ಟಿ ವಿ ಎಸ್ಗೆ ಬಂದು ವೆಹಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡಿ, ಮತ್ತು ನಮ್ಮದು ಎಂಥ ಮಿಸ್ಟೇಕ್ಸ್ ಇದ್ದರೆ ನೀವು ನಮಗೆ ಲೆಟರ್ ಹಾಕ್ಕೊಂಡು ಅವ್ರು ಯಾವ ಥರ ನಮ್ಮ ಸಜೆಷನ್ ಬಾಕ್ಸ್ನಲ್ಲಿ ಹಾಕ್ಬೋದು. ಸೊ ಎಲ್ಲರೂ ಬಂದು ನಮ್ಮನ್ನು ಸ್ವಲ್ಪ ವಿಶ್ ಮಾಡಿ ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡಿ. ಸಿಟಿಗೆ ಆಲ್ಸೋ ನಾವು ಬಂದಿದ್ದಕ್ಕೆ ಸಿಟಿಗೆ ಆಲ್ಸೋ ವಿಲ್ ಬಿ ಗ್ರೋಯಿಂಗ್. ಥ್ಯಾಂಕ್ಸ್ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ಎಲ್ಲರೂ ಬಂದು ಇದು ಮಾಡಲಿ, ಮಹಾಲಿಂಗೇಶ್ವರ ದೇವರು ಎಲ್ಲರನ್ನು ಒಳ್ಳೆ ಮಾಡಿ ಅಂತ ಕೇಳ್ತೇನೆ ನಾವು. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಸೊ ನಾನು ಶರಣಂ ಎಂ ಶೆಟ್ಟಿ ಅಂತ, ಸಾಯಿರಾದ ಟಿ ವಿ ಎಸ್ ಪುತ್ತೂರು ಇವರ ನಾನು JMD. ಸೊ ಈಗಾಗಲೇ ನಮ್ಮದು ಈಗ 29th of November ನಾವು ನಮ್ಮ ಟಿ ವಿ ಎಸ್ ಶೋರೂಮನ್ನು ಇಲ್ಲಿ ಪುತ್ತೂರಿನ ತಾಲೂಕಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಈಗ ಟಿ ವಿ ಎಸ್ ಬಗ್ಗೆ ಹೇಳಬೇಕಾದ್ರೆ, ಟಿ ವಿ ಎಸ್ಸಲ್ಲಿ ಇರುವಂತಹ ಎಷ್ಟು ವೆರೈಟಿ ಆಫ್ ವೆಹಿಕಲ್ಸ್ ಇದೆ, ಅದು ಯಾವುದೇ ಒಂದು 2 ವೀಲರ್ ಬ್ರ್ಯಾಂಡಲ್ಲಿ ಇರಲಿಕ್ಕಿಲ್ಲ ಇಲ್ಲಿ. ಸೊ ನಮ್ಮ ಹತ್ರ ಸ್ಕೂಟರ್ಸಲ್ಲಿ ಹೇಗೆ ಪೆಟ್ರೋಲ್ ಇರಲಿ EV ಇರಲಿ, ಇದು 2 ಆಪ್ಷನ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದು ಬಿಟ್ಟರೆ ಎಕಾನಮಿ ಸೆಗ್ಮೆಂಟ್, ಸೊ ಹೈ ಮೈಲೇಜ್ ವೆಹಿಕಲ್ಸ್ ಹೇಳ್ತಾರೆ, ಸೊ ಇದು ನಮ್ಮ ಹತ್ರ ಇಲ್ಲಿ ಅವೈಲೇಬಲ್ ಇದೆ. ಇದು ಬಿಟ್ಟರೆ ನಮ್ಮ ಹತ್ರ ಪ್ರೀಮಿಯಂ ಸೆಗ್ಮೆಂಟ್ ಲೈಕ್ ಅಪಾಚಿ ಇರಲಿ, RTR 310 ಇರಲಿ, RR 310 ಇರಲಿ, ರಾರ್ನಿನ್ ಇರಲಿ, ಸೊ ಎಲ್ಲ ರೇಂಜಿದು ಪ್ರಾಡಕ್ಟ್ಸು ನಮ್ಮ ಹತ್ರ ಇಲ್ಲಿ ಅವೈಲೇಬಲ್ ಇದೆ. ಒಂದು ಒಳ್ಳೆಯ ವಿಷಯ ಅಂದರೆ ಸಾಯಿರಾದ ಟಿ ವಿ ಎಸ್ಸಲ್ಲಿ ಆಲ್ರೆಡಿ ನಮ್ಮ ಹತ್ರ 25 ಟಚ್ ಪಾಯಿಂಟ್ಸ್ ಇದೆ ಆಲ್ ಓವರ್ ಉಡುಪಿ ಆ್ಯಂಡ್ ಮ್ಯಾಂಗ್ಳೂರ್. ಸೊ ಇದರದ್ದು ನಮ್ಮ ಹತ್ರ ಆಲ್ಮೋಸ್ಟ್ ಸ್ಟಾಕ್ಸ್ ನಾವು 1000+ ಸ್ಟಾಕ್ಸ್ ನಮ್ಮ ಗೋಡೌನಲ್ಲಿ ಇಡ್ತೇವೆ. ಸೊ ವೆಹಿಕಲ್ ಅವೈಲೇಬಿಲಿಟಿ ಬಗ್ಗೆ ಹೇಳಿದರೆ ಅವೈಲೇಬಲ್ ನಮ್ಮ ಹತ್ರ ಎಲ್ಲದೂ ವೆಹಿಕಲ್ಸ್, ಎಲ್ಲದೂ ಕಲರ್ಸ್, ಎಲ್ಲದೂ ವೇರಿಯಂಟ್ಸಲ್ಲಿ ಅವೈಲೇಬಲ್ ಇದೆ. ಸೊ ಇದರದ್ದು ಅರ್ಥ ಏನಂದರೆ ನಿಮಗೆ ಬುಕ್ಕಿಂಗ್ ಟೈಮ್ ಅಂತ ಹೇಳ್ತಾರೆ ಬೇರೆ ಕಡೆ, ಸೊ ಅದು ನಮ್ಮಲ್ಲಿ ಬಹಳ ಕಡಿಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಬಿಟ್ಟರೆ ನಮ್ಮ ಹತ್ರ ಈಗ ಸರ್ವಿಸ್ ಇರಲಿ, ಜೆನ್ವಿನ್ ಸ್ಪೇರ್ಸ್ ಇರಲಿ, ಇದು ನಮ್ಮ ಹತ್ರ ಡೈರೆಕ್ಟ್ ನಮ್ಮ APS ಇಲ್ಲೇ ಮ್ಯಾಂಗ್ಳೂರಲ್ಲಿ ಇದ್ದ ಕಾರಣ ನಮ್ಮದು ವಿದಿನ್ 1 ಡೇ ಆರ್ ವಿದಿನ್ ಅ ಡೇ ಅಂತಲೇ ಹೇಳ್ಬೋದು, ಇದರಲ್ಲಿ ನಾವು ನಮ್ಮ ಸರ್ವಿಸನ್ನು ಕೊಡ್ತೇವೆ. ಸೊ ನಾನು ಒಂದು ಕೇಳ್ಕೊಳ್ಳೋದಂದರೆ ಎಲ್ಲ ಪುತ್ತೂರಿನ ಜನರಿಗೆ, ಹಾಗೆ ಪುತ್ತೂರಿನ ನಿಯರ್ ಬೈ ಸಿಟೀಸಲ್ಲಿ ಯಾರಾದರೂ ಇದ್ದರೆ ಟಿ ವಿ ಎಸ್ ಇದು ವೆಹಿಕಲ್ ಬೇಕಿದೆ, ದಯವಿಟ್ಟು ನಮ್ಮಲ್ಲಿ ಬನ್ನಿ, ತೆಗೊಳ್ಳಿ, ಹಾಗೆ ಖುಷಿಯಾಗಿ ಹೋಗಿ. ಇದು ಒಂದು ನಾನು ಹೇಳುತ್ತಾ, ಇನ್ನೊಂದು ಏನಂದರೆ ಈಗ ನಿಮಗೆ ಪರ್ಚೇಸಲ್ಲಿ ಬರುವಾಗ ಡೌನ್ ಪೇಮೆಂಟ್ ಇರಲಿ, ಲೋ ಡೌನ್ ಪೇಮೆಂಟ್ ಆರ್ 0 ಡೌನ್ ಪೇಮೆಂಟಲ್ಲೂ ನಮ್ಮ ಹತ್ರ ಇಲ್ಲಿ ಫೈನಾನ್ಸ್ ಸ್ಕೀಮ್ಸ್ ಇದೆ. ಇದು ಬಿಟ್ಟರೆ ಇನ್ಶೂರೆನ್ಸ್ ಇರಲಿ, RSC ಸ್ಕೀಮ್ಸ್ ಇರಲಿ, AMC ಸ್ಕೀಮ್ಸ್ ಇರಲಿ, ಇಂಥದ್ದು ತುಂಬ ನಮ್ಮ ಹತ್ರ ಸ್ಕೀಮ್ಸ್ ಬರ್ತದೆ. ಸೊ ಇದನ್ನು ನೀವು ಏನಂತ ಸರಿಯಾಗಿ ತಿಳಿಬೇಕಾದ್ರೆ ಪ್ಲೀಸ್ ದಯವಿಟ್ಟು ನಮ್ಮಲ್ಲಿ ಈ ಸಾಯಿರಾದ ಟಿ ವಿ ಎಸ್ ಪುತ್ತೂರಿನ ಶೋರೂಮಿಗೆ ಬಂದು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.